ವರ್ಷದ ಅವಧಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುವಂತಹ ಮೊದಲು ಆ ಶಿವಮೊಗ್ಗದ ಅಂಗೀಕರಣ ಅನುಗ್ರಹ ಪಡೆದು ಆ ಚುನಾವಣಾ ಕಣದಲ್ಲಿ ಪ್ರಕ್ರಿಯೆಗಳಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಅಥವಾ ಎಲ್ಲ ಸಕ್ರಿಯ ಕಾರ್ಯಕರ್ತರಿಗೆ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳು ಕುಡಿತಗಳು ಅಡೆತಡೆಗಳು ಅಡಚಣೆಗಳು ಯಾವುದೇ ಸ್ಥಿತಿಗಳಿರತಕ್ಕಂತಹ ದೋಷಗಳಿದ್ದರೆ ಅದೆಲ್ಲವನ್ನು ಕೂಡ ದೂರೀಕರಿಸಿ ಅಥವಾ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಮತ್ತು ಪ್ರತಿಯೊಂದಿಗೆ ಎಲ್ಲ ಕ್ಷೇತ್ರದ ಜನರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಜನರ ಸಹಕಾರ ಕಾರ್ಯಕರ್ತರ ಸಹಕಾರ ತೋರಿಸುವುದರೊಂದಿಗೆ ಅತ್ಯಧಿಕ ಆ ಚುನಾವಣೆಯಲ್ಲಿ ಅತ್ಯಧಿಕ ಮತ ಗಳಿಸುವುದರ ಮೂಲಕ ವಿಜಯಿ ಅಭ್ಯರ್ಥಿಯಾಗಿ ಮುಂದಕ್ಕೆ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಚೈತನ್ಯ ಭಾಗ್ಯದೊಂದಿಗೆ ನಮ್ಮ ಎಲ್ಲರ ಸಕಲ ಮನಸಂಕಲ್ಪ ಇಷ್ಟ ಕಾಮನೆಗಳನ್ನು ಅದೆಲ್ಲವನ್ನು ಈಡೇರಿಸಿಕೊಟ್ಟು ಮುಂದಕ್ಕೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಯಶಸ್ಸು ಕೀರ್ತಿಯೊಂದಿಗೆ ಈ ಕ್ಷೇತ್ರದ ಉತ್ತಮ ಜನಪ್ರತಿನಿಧಿಯಾಗಿ ಆ ಅಭಿವೃದ್ಧಿ ಕಾರ್ಯಗಳತ್ತ ಗಮನಹರಿಸಿ ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ಯೋಗ ಭಾಗ್ಯಗಳನ್ನು ಅನುಗ್ರಹಿಸಿ ಮುಂದಕ್ಕೆ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ಶ್ರೇಯವಂತರಾಗಿ ಕೀರ್ತಿಯುಕ್ತರಾಗಿ ಈ ಕ್ಷೇತ್ರದ ಹಾಗೆ ರಾಜ್ಯದಲ್ಲಿ ಮಾದರಿ ರಾಜ್ಯವಾಗುವಲ್ಲಿ ಉತ್ತಮ ಜನಪ್ರತಿನಿಧಿಯಾಗಿ ಆಯ್ಕೆಯಾಗುವಂತೆ ಪೂರ್ಣ ಅನುಗ್ರಹವನ್ನು ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಮಹಾಲಿಂಗೇಶ್ವರ ಅನುಗ್ರಹಿಸಲಿದ್ದೇನೆ. ಶಿವ ಶಾಂತಂ ಶಿವಾತ್ಮ ಶಿವತಮಂ ನಮಸ್ಕಾರ. ನಮ್ಮ ಸುಳ್ಯದ ಕ್ಯಾಂಡಿಡೇಟ್ಗಾರ ಭಾಗ್ಯಲಕ್ಷ್ಮಿ ಪ್ರಸಾದ್ ಅದೇ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ